ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲಾಗ್. ಇನಿ ಎಂಕಲ್ನ ಜೂನಿಯರ್ಸ್ನಾಗಲಿ ಫ್ರೆಶರ್ಸ್ ಡೇ ಮಲ್ತೊಂದುಲ್ಲ. ನಮ್ಮ ಸೆಕೆಂಡ್ ಇಯರ್ ಬಕ ಫೈನಲ್ ಇಯರ್ ಸೇರಿದೆ ಆಗಲಂಜಿ ಫ್ರೆಶರ್ಸ್ ಡೇ ಬಂದು ಮಲ್ತೊಂದುಲ್ಲ. ಇನಿ ಬಕ ಇತ್ತೆ ಪೂರ ರೆಡಿ ಮಲ್ತೊಂದ್ಲೇರು. ಹಾಲ್ ಔಟ್ ಬಕ ಎದುರುಡು ಎಂಟ್ರೆನ್ಸ್ಡ್ ಪೂರ ರೆಡಿ ಆವನುಂಡು ಪೂರ ಅಂಚೆ ಇನ್ನಿಟ್ಟ ಒಂಜಿ ಫ್ರೆಶರ್ಸ್ ಡೇಟ ಗಮ್ಮತ್ತು ಈ ಲಾಗುಡು ನಿಗಲೆ ತೂವೊಲಿ ವೀಡಿಯೋಡು. ಬಕ ಈನ ಪೂರ ಗಮ್ಮತ್ ಇಪ್ಪುಂಡು, ಡ್ಯಾನ್ಸ್ ಉಂಡು, ಬಕ ಸ್ಟೇಜ್ ಪ್ರೋಗ್ರಾಮ್ ಉಂಡು, ಅಂಚನೆ ಗೇಮ್ಸ್ಲ ಉಂಡು ಗೊಬ್ಬ ಉಂಡುಲ್ಲ ಜೂನಿಯರ್ಸ್ನಾಗಲಿ ತೂಕ ಎಂಚ ಮಟ್ಟ ಆಪುಂಡು ಬಂದು ಈಟ ಫ್ರೆಶರ್ಸ್ ಡೇಟ ವೀಡಿಯೋ ನಿಗಲೆ ತೂವೊಲಿ ಲಾಸ್ಟ್ ಮೊಟ ಗೇಮ್ಸ್ ಆವಡು, ಡ್ಯಾನ್ಸ್ ಆವಡು, ಅಂಚನೆ ನಮ್ಮ ಸ್ಟೇಜ್ ಪ್ರೋಗ್ರಾಮ್ದ ಫುಲ್ ವೀಡಿಯೋ ಈ ನೀಟ ಲಾಗು ಸಿಕ್ಕೊಂಡು. Come join the celebration. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಈಗ ಸ್ವಾಗತ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಎಲ್ಲಾ ಅತಿಥಿಗಳನ್ನು ಹೃದಯ ತುಂಬಿ ಸ್ವಾಗತಿಸಲಿದ್ದಾರೆ. ವೈಷ್ಣವಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ರವೀಶ್ ಶೆಟ್ಟಿ ಸರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವು ಅವರ ಒಂದು ಸಲಹೆಗೆ ಕೃತಜ್ಞರಾಗಿರಬೇಕು. ಬೇರೆಯವರ ತತ್ವಗಳ ಬಗ್ಗೆ ಇದ್ದಾಗ ನಾವು ಕೃತಜ್ಞರಾದಂತಹ ಸನ್ನಿವೇಶದಲ್ಲಿ ಅದನ್ನು ನಾವು ತಿಳ್ಕೊಂಡಂತ ಸನ್ನಿವೇಶದಲ್ಲಿ ನಮ್ಮ ತತ್ವಗಳು ಎಷ್ಟೋ ದಿನದಿಂದ ಜನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಸೊ ಆ ಕಾರಣದಿಂದಾಗಿ ಹಿರಿಯರು ಅವೆಲ್ಲರೂ ಕೂಡ ನಿಮ್ಮ ಮಾರ್ಗದರ್ಶಕರು. ಪ್ರಥಮ ವರ್ಷದಲ್ಲಿ ಏನಿರುತ್ತೆ ಇರ್ತಕ್ಕಂಥವ್ರು ನೀವು ಹಿರಿಯರು, ನಿಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು. ಅವರ ಮಾರ್ಗದರ್ಶನ ಅರಮನೆ ಕಟ್ಟಬೇಕು ಅಂತ ಕನಸು ಕಂಡವ ಕೊನೆಗೆ ಗುಡಿಸಲನ್ನಾದರೂ ಕಟ್ಟುವುದಕ್ಕೆ ಸಾಧ್ಯ. ಮೃಷ್ಟಾನ್ನ ಭೋಜನದ ಸವಿಯನ್ನ ಕನಸನ್ನ ಕಂಡವ ಅಂಬಲಿ ಗಂಜಿಯನ್ನಾದ್ರೂ ಸವಿಯುವುದಕ್ಕೆ ಅವಕಾಶ. ಹಾಗಾಗಿ ಕನಸು ಕಾಣಲೇಬೇಕು. ಅದು ನನಸಾಗಬೇಕಾದ್ರೆ ನಿರಂತರ ಶ್ರಮ ಅಗತ್ಯ ಇದೆ ಅನ್ನುವುದು ನಿಮಗೆ ಮನವರಿಕೆಯಾಗಬೇಕು. ನಿಮ್ಮ ಪದವಿ ವ್ಯಾಸಂಗಕ್ಕಾಗಿ ಮಗುತನವನ್ನೆಲ್ಲ ಹೀಗಾಗಿ ಅನಿಲ್ ಸರ್ ಒಂದು ಒಳ್ಳೆ ಮಾತು, PUC-ವರೆಗೆ ಇರ್ತಕ್ಕಂಥದ್ದು ಒಂದು ಹಂತದ ಶಿಕ್ಷಣ, ನೀವು ಪದವಿಗೆ ಬಂದಾಗತಕ್ಕಂಥದ್ದು ಇನ್ನೊಂದು ಹಂತದ ಶಿಕ್ಷಣ. ವಾಸ್ತವವನ್ನು ನಾವಿರ್ತೇವೆ. ಇಲ್ಲಿ ಬಂದಿರುವಂತಹ ಮಕ್ಕಳು ಫಸ್ಟ್ ಇಯರ್ ಮಕ್ಕಳು, ಮುಗ್ಧ ಮಕ್ಕಳು ಹಲವು ಕನಸುಗಳೊಂದಿಗೆ ಈಗಷ್ಟೇ ಬಿಳಿ ಕಣ್ಕಟ್ಕೊಂಡು ಪ್ರಪಂಚ ಏನು ಅಂತ ನೋಡ್ತಿರುವಂತ ಮುಗ್ಧ ಮಕ್ಕಳು ಭವಿಷ್ಯದಲ್ಲಿ ಬಹಳಷ್ಟು ಕನಸುಗಳಿರಬೇಕು. ನಾವೇನಾಗಬೇಕು, ನಮ್ಮ ಭವಿಷ್ಯ ಹೇಗೆ ಇರಬೇಕು, ನಮಗೆ ಭವಿಷ್ಯ ಎಷ್ಟು ಮುಖ್ಯ, ಅದನ್ನು ಹೇಗೆ ಚಂದ ಕಟ್ಕೊಳ್ಬೇಕು ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮೊಟ್ಟಿಗೆ ನಿಮ್ಮ ಪೇರೆಂಟ್ಸ್ ಬಂದಿದ್ರು ಅಡ್ಮಿಷನ್ಗೆ. ಪ್ರತಿ ಮಕ್ಕಳಲ್ಲಿ ಇವರ ಪೇರೆಂಟ್ಸ್ ಬರ್ತಾರೆ. ಬಂದಾಗ ಆ ತಂದೆ ತಾಯಿಗಳ ಕಣ್ಣಲ್ಲಿ ಬೆಟ್ಟದಷ್ಟು ಕನಸುಗಳನ್ನು ಹೊತ್ತಂದಿರ್ತಾರೆ. ಆ ಕನಸುಗಳು ತಾವು ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ, ತಮ್ಮ ಕನಸುಗಳನ್ನ ಮಕ್ಕಳಲ್ಲಿ ನಾವು ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕು. ತಾವು ಪಟ್ಟ ಕಷ್ಟಗಳನ್ನ ನಮ್ಮ ಮಕ್ಕಳು ಮಾಡಬಾರ್ದು, ಅವ್ರಿಗೆ ಆಗ್ಬಾರ್ದು, ಕಷ್ಟಗಳು ಅವ್ರಿಗೆ ಸಿಗಬಾರ್ದು, ಅವ್ರು ನೆಮ್ಮದಿಯಲ್ಲಿ ಬದುಕಬೇಕು. ನಮ್ಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚಂದ ಓದ್ಬೇಕು. ನಾವ್ ಎಷ್ಟು ಹಳೆ ಬಟ್ಟೆ ಹಾಕಿದ್ರು ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಹೊಸ ಹೊಸ ಬಟ್ಟೆ ಕೊಡಿಸ್ಬೇಕು. BCA ಕೀರ್ತನ, ಶ್ರಾವ್ಯ, ಜೀವನ್, ಹರೀಶ್
ಪಕ್ಕ ಒಗ್ಗರಣೆ ಮಾಡೋಣ, ಅಂಕುರ ಮಾಡೋಣ, ಬೆಳ್ಳುಳ್ಳಿ ಅಂಕುರ, ಪಕ್ಕ ರವೆ ಮಾಡೋಣ, ಪಕ್ಕ ನೀರು ಮಾಡ್ದು ಚೂನೆ ಕೈಯಲ್ಲಿ ಹೊಡು, ಪಕ್ಕ ಲಾಸ್ಟ್ ಉಪ್ಪು ಮಾಡ್ದು ಗ್ಯಾಸ್ ಬಂದು ಮನೆಗೆ ಮಾಡಿ ಶಾವಿಗೆ ಮಾಡ್ಕೊಬೇಕು, ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಮಾಡ್ಕೊಬೇಕು, ನಂತರ ಹಾಲು ಆಮೇಲೆ ಶಾವಿಗೆ ಹಾಕಬೇಕು, ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪ ಎಲ್ಲ ಹಾಕಬೇಕು, ನೆಕ್ಸ್ಟ್ ಇದನ್ನೆಲ್ಲ ಗ್ಯಾಸ್ ಆನ್ ಮಾಡ್ಕೊಂಡು ಆಯ್ತು ಬನಾನ ಶಾವಿಗೆ ಸೋತ್ಕೊಂಡು ಆಯ್ತು ಗೋಡಂಬಿ ದ್ರಾಕ್ಷಿ ಲವಂಗ ಕೂಡ ಏಲಕ್ಕಿ ಕೂಡ ಉಪ್ಪಡು ಆಯ್ತು ಬೇರೆ ಕೊದ್ದಾರ ಶಾವಿಗೆ
ಇದು ವಿಡಿಯೋ ವಿಸಿಲ್ ಪಾಡು ಕಲ್ಕಿನ ಜಗು ಎದುರುಡೆ ಅಂತಾರೆ ಆ ಒಂದು ಎರಡು ಮೂರು ಅಲ್ಪ ಚಿಂತೆ ರೆಡಿ ಸ್ಟಡಿ ಗೋ ಸ್ಟಾರ್ಟ್ ಒಂದು ಬೀಗ 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 ಬೀಗದ ಕೀ ರಪ್ಪ ಓಲಾಪ ರಪ್ಪ ಕೀಗೆ ಎರಡ ಕೀಗೆ ಗಾಡಿಯ ಇಲ್ಲದ ಓಲಾಪ ಬಂಗಾರದ ನಲ್ಬರ್ ಬಣ್ಣ
Ragazzi, una battiera, guarda, saga, niente, ma dai, sulla Osman, dai, manca con la mia. Ma va bene, dico che è bravo, tu vai. ಸಾಂಗ್ ಮಾಡೋದಿಲ್ಲ ಸಾಂಗ್ ಮಾಡೋದಿಲ್ಲ ಸಾಂಗ್ ಬರ್ತದೆ ನಿಲ್ಲಿ ಸಾಂಗ್ ಮಾಡ್ಕೊಂಡು ಚೂರು ಇರ್ತದೆ ಅವ್ನು ಕಂಡು ಬರ್ತಾನೆ ಕೊಲ್ಲೆ ಮತ್ತೆ ಮಾಡಿದ್ರಲ್ಲ ಬರ್ತಿ ಬನ್ನಿ ಬನ್ನಿ ಸುಮಾರು ಬನ್ನಿ ಬನ್ನಿ जगत को क्या ನೋಡ ಇತ್ತ ಇದೊಂದು ಲಾಸ್ಟ್ ಮಂಗದವನು ವಾಯ್ಸ್ ಎಸ್ ಇಲ್ಲ ಬನ್ನಿ ರನ್ ಪ್ಲೇಟ್ ಮಾಡಿ ನಾನು ಕೊಡೆ ರೆಡಿ ಸ್ಟಡಿ ಗೋ ಸ್ಟಾರ್ಟ್ ಮಾಡ್ಬೇಕು ನಾನು ಬಂತ ಒಂದು ಜೋರುಂಟು ಬೇರೆ ಬೇಡ ಇದೆ ಮಾಡಿ ರೆಡಿ ಇದೆ ಕ್ಯಾಮೆರಾ ಮುಂದೆ ಒಂದು ಲೈನ್ ಅಂದ್ರೆ ರೆಡಿ ಸ್ಟಡಿ ಗೋ ಸ್ಟಾರ್ಟ್ ವೇಟ್ ಫ್ಯಾನ್ಸ್ ಯಾರು ಸಾಂಗ್ ಏನ ಸ್ವಾಮಿ ನಮ್ಮ ಜನರಲ್ಲಿ ಏನೇ ಬರ್ತೀನಿ ಎತ್ತೆ ನಿಗಲೆ ನೀವು ಕನ್ನಡ ಕೊಡೋರಪ್ಪ ರೆಡಿ ಸ್ಟಡಿ ನೀರು ಬೇಡ ರೆಡಿ ಸ್ಟಡಿ ಗೋ ಸ್ಟಾರ್ಟ್ ಬೆಂಡು ಕ್ಲಿಯರ್ ರೌಂಡ್ ಕ್ಲಿಯರ್
ಕಾಲೇಜ್ ಬಯ್ಯ ಮಟಾನ ಅಲ್ಲ ಬಿರಾನ್ ಆಗ್ತದೆ ವಾಚ್ ಆನಂದಾಲ ಕೇಳಿ ವಾಚ್ ಕೂಡ ಆಲೇಡ ಮನವಲ ಪಾಸ್ ವಾಚ್ ಕೂಡ ಹೇಳಿ ಅವ ಏನಂತ ರಾಮಣ್ಣ ಬಾಲಾಜಿ ಬಾಲಾಜಿ ನಮ್ಮ ಇಂಚೆ ಕಲ್ಸಿನ ಹೆಸರು ನಮ್ಮ ಲಾಸ್ಟ್ ಇರುತ್ತೆ ಲಾಸ್ಟ್ ಮುಗಿಲೈ ಬೇರೆ ಹೆಸರಲ್ಲಿ ಅಂದ ನೀವು ರೆಡಿ ಇಚ್ಚಿ ಅಗೋರಿಗಳನ್ನು ಮುಟ್ಟಿ ಬೇಕಾದ್ರೆ ನೀವು ಹಾಕೊಡು ಐಟಂ ಬೇಕಾದ್ರೆ ಇಚ್ಚಿ ready steady roll start Hey! Arame, hey! ready steady go ಬೇಗ ಬನ್ನಿ ready steady go sir sticker rapa gane bani ఏమైనా బాస్ట్ వనష్ట వ్యవస్థ అని ఉండు ನಮ್ಮನ್ನ ಫ್ರೆಶರ್ಸ್ ವಿಡಿಯೋ ಮತ್ತು ತೀಯರು ಇಡೇಗೆ ಈ ಲಾಗ್ ಎಂಡ್ ಮಾಡ್ತಂದ್ರೆ ನಮ್ಮನ್ನ ನೆಕ್ಸ್ಟ್ ಲಾಗ್ ಸುಖ ಹೇರ್ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀವಿ ಪಕ್ಕ ಇಂಚನೆ ಸಪೋರ್ಟ್ ಮಾಡ್ತೀವಿ